ಯುವಸೇನೆ ಫ್ರೆಂಡ್ ಕ್ಲಬ್ ಕಡಬ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಮತ್ತು ಕಡಬ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಹಕಾರದೊಂದಿಗೆ 8 ಆಹ್ವಾನಿತ ತಂಡಗಳ ಪ್ರೊ ಮಾದರಿಯ ಮ್ಯಾಟ್ ಕಬಡ್ಡಿ ಪಂದ್ಯಾಟ ನಾಳೆ ಮಧ್ಯಾಹ್ನ 2:30ಕ್ಕೆ ಕಡಬ ಎಚ್ಪಿ ಪೆಟ್ರೋಲ್ ಬಂಕ್ ಬಳಿಯ ಎಸ್ಆರ್ ಲೇಔಟ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಕಾರ್ಯಕ್ರಮವನ್ನು ಸಚಿವ ಎಸ್ ಅಂಗಾರ ಉದ್ಘಾಟಿಸಲಿದ್ದಾರೆ. ಯುವಸೇನೆ ಫ್ರೆಂಡ್ ಕ್ಲಬ್ ಅಧ್ಯಕ್ಷರಾದ ರವಿ ಪಾದೇರಿಯವರು ಸಭಾಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜ ಹಾಗೂ ಅನೇಕರು ಭಾಗಿಯಾಗಲಿದ್ದಾರೆ. ಇನ್ನು ಕಬಡ್ಡಿ ಆಟದ ಪ್ರತಿ ತಂಡದಲ್ಲೂ ಪ್ರೊ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿದ ಆಟಗಾರರು ಆಡಲಿದ್ದಾರೆ. ಇನ್ನು ಪ್ರಥಮ ವಿಜೇತ ತಂಡಕ್ಕೆ 50,000 ನಗದು ಹಾಗೂ ಟ್ರೋಫಿ, ದ್ವಿತೀಯ ತಂಡಕ್ಕೆ 40,000 ನಗದು ಮತ್ತು ಟ್ರೋಫಿ, ತೃತೀಯ ತಂಡಕ್ಕೆ 20,000 ನಗದು ಮತ್ತು ಟ್ರೋಫಿ, ಚತುರ್ಥ ತಂಡಕ್ಕೆ 20,000 ನಗದು ಮತ್ತು ಟ್ರೋಫಿ. ಇನ್ನು ಉತ್ತಮ ಆಟಗಾರ, ಸವ್ಯಸಾಚಿ ಆಟಗಾರ, ಉತ್ತಮ ದಾಳಿಗಾರರಿಗೆ ಟ್ರೋಫಿಯನ್ನು ನೀಡಲಾಗುವುದು. ನಿಮ್ಮ ಕಹಳೆ ನ್ಯೂಸ್ನಲ್ಲಿ ಬಲಿಷ್ಠ ತಂಡಗಳ ಕಬಡ್ಡಿ ಪಂದ್ಯಾಟದ ನೇರ ಪ್ರಸಾರಗೊಳ್ಳಲಿದೆ. ಯುವಸೇನೆ ಫ್ರೆಂಡ್ಸ್ ಕ್ಲಬ್ ಕಡಬ ಇದರ ಆಶ್ರಯದಲ್ಲಿ ನಮ್ಮ ದೇಶೀಯ ಕ್ರೀಡೆ ಕಬಡ್ಡಿಯನ್ನು ಇದೇ ಬರುವ ತಾರೀಕು ದಿನಾಂಕ 13 ಮಾರ್ಚ್ 2021 ಶನಿವಾರದಂದು ಎಸ್ಆರ್ ಲೇಔಟ್ನ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದೇವೆ. ಕಡಬ ತಾಲೂಕಿನಲ್ಲಿ ರಾಷ್ಟ್ರಮಟ್ಟದ ಆಟಗಾರರ ಒಳಗೊಂಡಂತಹ ನಮ್ಮ ದೇಶೀಯ ಕ್ರೀಡೆಗೆ ಪ್ರೋತ್ಸಾಹಿಸುವ ಹಿನ್ನೆಲೆಯಲ್ಲಿ ಎಲ್ಲ ಕ್ರೀಡಾಭಿಮಾನಿಗಳ ಸಹಕಾರದೊಂದಿಗೆ ಕಬಡ್ಡಿ ಪಂದ್ಯಾಟವು ಸಂಪನ್ನಗೊಳ್ಳಲಿದೆ. ನಿಮ್ಮೆಲ್ಲರ ಸಹಕಾರವನ್ನು ಅಪೇಕ್ಷಿಸುತ್ತಾ ಈ ಕಾರ್ಯಕ್ರಮದ ಯಶಸ್ಸಿಗೆ ನಿಮ್ಮೆಲ್ಲರ ಸಾಕ್ಷಿಯಾಗಿ ಬೇಕಾಗಿ ವಿನಂತಿಸುತ್ತಿದ್ದೇವೆ. ಯುವಸೇನೆ ಫ್ರೆಂಡ್ಸ್ ಕ್ಲಬ್ ಕಡಬ ಇದರ ಆಶ್ರಯದಲ್ಲಿ ನಮ್ಮ ದೇಶಿ ಕ್ರೀಡೆಯಾದ ಪ್ರೊ ಕಬಡ್ಡಿಯನ್ನು ಇದೇ ಬರುವ ದಿನಾಂಕ 13 ಮಾರ್ಚ್ 2021 ಶನಿವಾರ ನಮ್ಮ ಎಸ್ಆರ್ ಲೇಔಟ್ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದೇವೆ. ಕಡಬ ತಾಲೂಕಿನಲ್ಲಿ ರಾಷ್ಟ್ರಮಟ್ಟದ ಆಟಗಾರನನ್ನು ಒಳಗೊಂಡಂತಹ ನಮ್ಮ ದೇಶಿ ಕ್ರೀಡೆಗೆ ಪ್ರೋತ್ಸಾಹಿಸುವ ಹಿನ್ನೆಲೆಯಲ್ಲಿ ಎಲ್ಲ ಕ್ರೀಡಾಭಿಮಾನಿಗಳ ಸಹಕಾರದೊಂದಿಗೆ ಈ ಪಂದ್ಯಾಟವು ಸಂಪನ್ನಗೊಳ್ಳಲಿದೆ. ನಿಮ್ಮೆಲ್ಲರ ಸಹಕಾರವನ್ನು ಅಪೇಕ್ಷಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ಈ ಮೂಲಕ ವಿನಮ್ರವಾಗಿ ವಿನಂತಿಸುತ್ತೇನೆ.